ರಸ್ತೆ ಬದಿ ಹೆರಿಗೆ ನೋವಿನಿಂದ ಬಳಲುತ್ತಿದ್ದ ತುಂಬು ಗರ್ಭಿಣಿಗೆ ವೈದ್ಯರು ಚಿಕಿತ್ಸೆ ನೀಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ. ಮೂಲತಃ ಅಜ್ಜಂಪುರ ತಾಲೂಕಿನ ಗಡಿರಂಗಾಪುರ ಗ್ರಾಮದ ಯಶೋಧ ಎಂಬ ಮಹಿಳೆಗೆ 9 ತಿಂಗಳು ತುಂಬಿತ್ತು. ಬಿ ನೆಗೆಟಿವ್ ರಕ್ತದ ಗುಂಪು ಹೊಂದಿರುವ ಗರ್ಭಿಣಿ ಮಹಿಳೆ ಯಶೋಧ ಚಿಕಿತ್ಸೆಗೆಂದು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಹೊರಟಿದ್ದರು. ಆಕೆ ಜೊತೆ ಬೇರೊಬ್ಬಳು ಮಹಿಳೆ ಕೂಡ ಇದ್ದಳು. ಅಜ್ಜಂಪುರದಿಂದ ತರೀಕೆರೆಗೆ ಬಂದು ಶಿವಮೊಗ್ಗಕ್ಕೆ ತೆರಳಲು ಬಸ್ಗೆ ಕಾಯುತ್ತಿದ್ದಾಗ ಮಹಿಳೆಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ಆಗ ಸ್ಥಳದಲ್ಲಿದ್ದ ಸ್ಥಳೀಯರು ಸರ್ಕಾರಿ ಆಸ್ಪತ್ರೆಗೆ ಹೋಗುವಂತೆ ಸೂಚಿಸಿದ್ದಾರೆ. ಆಸ್ಪತ್ರೆಗೆ ಹೊರಟ ಮಹಿಳೆ ಆಸ್ಪತ್ರೆ ಮುಟ್ಟುವ ಮುನ್ನವೇ ಆಸ್ಪತ್ರೆಯ ತುಸು ದೂರದಲ್ಲಿ ತೀವ್ರವಾದ ನೋವಿನಿಂದ ಬಳಲುತ್ತಿದ್ದಳು. ಅದೇ ಮಾರ್ಗದಲ್ಲಿ ಹೋಗುತ್ತಿದ್ದ ತಾಲೂಕು ವೈದ್ಯಾಧಿಕಾರಿ ಆರ್ ದೇವರಾಜ್ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿ ಪ್ರಸೂತಿ ವೈದ್ಯರನ್ನು ಕರೆಸಿ ಹೆರಿಗೆ ಮಾಡಿಸಿದ್ದು, ಇದೀಗ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ. ಗರ್ಭಿಣಿ ಮಹಿಳೆ ಯಶೋಧ ಬಿ ನೆಗೆಟಿವ್ ರಕ್ತಕ್ಕಾಗಿಯೇ ಶಿವಮೊಗ್ಗ ಹೋಗುತ್ತಿದ್ದರು. ವೈದ್ಯರು ನಿನಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದು ಧೈರ್ಯ ತುಂಬಿ ಹೆರಿಗೆ ಮಾಡಿಸಿದ್ದಾರೆ. ಆರಂಭದ 3 ತಿಂಗಳು ಖಾಸಗಿ ಆಸ್ಪತ್ರೆಗೆ ತೋರಿಸಿದ್ದ ಗರ್ಭಿಣಿ ಯಶೋಧ ಅಲ್ಲಿ ಹೆರಿಗೆಗೆ 30,000 ಹಣ ಕೇಳಿದರು ಎಂದು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಹೋಗುತ್ತಿದ್ದರು. ಈ ವೇಳೆ ಈ ಘಟನೆ ನಡೆದಿದೆ. ಇದೀಗ ಸರ್ಕಾರಿ ಆಸ್ಪತ್ರೆ ವೈದ್ಯರ ಕೆಲಸಕ್ಕೆ ಸಾರ್ವಜನಿಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಹಿಳೆ ಯಶೋಧ ಕೂಡ ತರೀಕೆರೆ ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೆ ಕೃತಜ್ಞತೆ ಸಲ್ಲಿಸಿದ್ದಾಳೆ. ನಾವು 50 ಕಿಲೋಮೀಟ್ರಿಂದ ಬಂದೀವಿ. ಗಡಿರಂಗಾಪುರ ನಮ್ಮೂರು. ನಾವು ಫಸ್ಟಿಗೆ ಒಂದು 2-3 ತಿಂಗಳು ರಾಜ್ ನರ್ಸಿಂಗ್ ಹೋಮಿಗೆ ತೋರಿಸ್ಕೊಂಡ್ವಿ. ಅಲ್ಲಿ ನಮಗೆ ಡೆಲಿವರಿಗೆ 30,000 ಕೇಳಿದರು. ನಮ್ಮ ಕೈಲಿ ಇದಿರಲಿಲ್ಲ, ನಾವು ಬಡವ್ರು ಸ್ವಲ್ಪ. ನಾವು ದೇವರಾಜ್ ಸರ್ನ ಮೀಟ್ ಮಾಡಿ ಅವ್ರು ನಮಗೆ ಸೌಲಭ್ಯ ಮಾಡಿದರು. ಶಿವಮೊಗ್ಗಕ್ಕೆ ಹೋಗ್ಬೇಕಂತ ಹೊರಟಿದ್ವಿ ನಾವು. ಶಿವಮೊಗ್ಗಕ್ಕೂ ಬೇಡ, ನಾನು ಇಲ್ಲೇ ಮಾಡಿಸ್ಕೊಡ್ತೀನಿ, ಬ್ಲಡ್ ತಂದು ಇಲ್ಲೇ ಮಾಡಿಸ್ಕೊಡ್ತೀನಿ ಅಂತ ನಮಗೆ ಸೌಕರ್ಯ ಮಾಡಿಕೊಟ್ರು. ನಮಗೆ ಅವರಿಂದ ತುಂಬ ಹೆಲ್ಪ್ ಆಗಿದೆ. ಈ ಹೆಲ್ಪ್ ಎಲ್ಲರೂ ತಗೊಬೇಕು. ಯಾವ ಹಾಸ್ಪಿಟ್ಲಿಗೆ ಹೋದ್ರಿ? ಮುಂಚೆ ಯಾವ ಹಾಸ್ಪಿಟ್ಲಿಗೆ ಹೋದ್ರಿ? ರಾಜ್ ನರ್ಸಿಂಗ್ ಹೋಮಿಗೆ. ಎಷ್ಟು ಕೇಳಾರಲ್ಲಿ? 30,000 ಕೇಳಿದ್ದು. 30,000 ಕೇಳಿದ್ದು ಇಲ್ಲಿ ಉಚಿತವಾಗಿ ಆಗಿದೆ. ಏನು ಹೇಳ್ತೀರಿ, ಇಲ್ಲಿ ಸೌಲಭ್ಯ ಹೆಂಗಿದೆ? ತುಂಬ ಚೆನ್ನಾಗಿದೆ. ಯಾವ ಪ್ರೈವೇಟಲ್ಲೂ ಈ ಥರ ಸೌಲಭ್ಯ ಸಿಗಲ್ಲ. ಪಾಪದ ನನ್ನ ಬಿ ನೆಗೆಟಿವ್ ಆಗಿತ್ತು ರಕ್ತ. ಈಗ 2,800ದಂತೆ ಇಂಜೆಕ್ಷನ್ ಮಾಡೋದ್ರು. ಈ ಸೌಲಭ್ಯ ಎಲ್ಲೂ ಸಿಗಲ್ಲ. ನಾನು ಡಾಕ್ಟರ್ ದೇವರಾಜ್, ಆಡಳಿತ ವೈದ್ಯಾಧಿಕಾರಿ, ಸಾರ್ವಜನಿಕ ಆಸ್ಪತ್ರೆ ತರೀಕೆರೆ ಮತ್ತು ಕೀಲು ಮೂಳೆ ತಜ್ಞರು ತರೀಕೆರೆ. ನಿನ್ನೆ ಭಾನುವಾರ ಮಧ್ಯಾಹ್ನ ಸುಮಾರು 2 ಗಂಟೆ ಅಷ್ಟೊತ್ತಿಗೆ ನಾನು ಆಸ್ಪತ್ರೆ ರೌಂಡ್ಸ್ ಎಲ್ಲ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಆಸ್ಪತ್ರೆ ಮುಂದೆ ಒಂದು ಗರ್ಭಿಣಿ ಸ್ತ್ರೀ ಮತ್ತು ಅವ್ರ ಕುಟುಂಬದವರು ಸ್ವಲ್ಪ ಇಲ್ಲಿ ಒದ್ದಾಡ್ತಾ ಇದ್ರು. ಆಮೇಲೆ ಅವ್ರ ಕೈಯಲ್ಲಿ 2 ಬ್ಯಾಗು ಕೂಡ ಇತ್ತು. ಸೊ ಅವ್ರನ್ನ ವಿಚಾರಿಸಿದಾಗ, ಸರ್ ನಾವು ಶಿವಮೊಗ್ಗಕ್ಕೆ ಹೋಗಬೇಕು, ತಿಂಗಳು ತುಂಬಿದೆ, ನಮಗೆ ಹೆರಿಗೆಗೆ ಎಲ್ಲೂ ಅನುಕೂಲ ಆಗ್ತಾಯಿಲ್ಲ, ಮೆಗಾನ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಕೇಳಿಕೊಟ್ರು. ಸೊ ಅವಾಗ ನಾನು ಅವ್ರಿಗೆ ಇಷ್ಟೇ ಕೇಳಿದೆ, ನಿಮಗೇನು ತೊಂದರೆ ಆಗ್ತದೆ ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಅಂತ. ಇಲ್ಲ ಸರ್, ನಮಗೆ ಬಿ ನೆಗೆಟಿವ್ ರಕ್ತ ಎಲ್ಲೂ ಸಿಗ್ತಾ ಇಲ್ಲ, ಹಾಗಾಗಿ ಇಲ್ಲಿ ತರೋದಕ್ಕಿಂತ ಅಥವಾ ನಾವು ಯಾರಾದರೂ ಕೊಡೋದಕ್ಕಿಂತ ನಾವು ಶಿವಮೊಗ್ಗಕ್ಕೆ ಹೋಗಿ ಅಲ್ಲೇ ಮಾಡಿಸ್ಕೊಳ್ತೀವಿ ಅಂದರು. ನಾನು ಅವ್ರಿಗೆ ಒಂದೇ ಪ್ರಶ್ನೆ ಕೇಳಿದೆ, ಬಿ ನೆಗೆಟಿವ್ ರಕ್ತ ತರಿಸ್ಕೊಟ್ರೆ ನೀವೆಲ್ಲ ಆಪರೇಷನ್ ಮಾಡಿಸ್ಕೊಳ್ತೀರಾ ಅಂತ. ಅವರು ಸಂತೋಷವಾಗಿ ಒಪ್ಕೊಂಡ್ರು, ಆಯಿತು ಸರ್ ಮಾಡಿಸ್ಕೊಳ್ತೀವಿ ಅಂತ. ಅದೇ ಸಂದರ್ಭದಲ್ಲಿ ನಮ್ಮ ಪ್ರಸೂತಿ ತಜ್ಞರಿಗೂ ಫೋನ್ ಮಾಡಿ ಕೇಳಿದೆ, ಈ ರೀತಿ ಒಂದು ಪೇಷಂಟ್ ಕಾಯ್ತಾ ಇದೆ, ಅವರಿಗೆ ಬಿ ನೆಗೆಟಿವ್ ಬ್ಲಡ್ ಬೇಕಂತ ನೀವು ಹೇಳಿದ್ರಂತೆ, ಅದು ತರಿಸ್ಕೊಟ್ರೆ ತಾವು ಮಾಡಿಕೊಡ್ತೀರಾ ಅಂತ. ಸರ್, ಅವರು ಬ್ಲಡ್ ತಂದು ಕೊಟ್ಟರೆ ನಾನು ಇವತ್ತು ಸಂಜೆನೇ ಆಪರೇಷನ್ ಮಾಡಿಕೊಡ್ತೀನಿ, ಆ ಎಮ್ಮನಿಗೆ ತಿಂಗಳು ತುಂಬಿದೆ, ಕಾಯೋದು ತಪ್ಪಾಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಾನು ರಕ್ತನಿಧಿ ನಮ್ಮ ಶೇಖರಣಾ ಘಟಕ ಇದೆ, ಅವರಿಗೆ ಫೋನ್ ಮಾಡಿಬಿಟ್ಟು ಒಂದು ಬಿ ನೆಗೆಟಿವ್ ಬ್ಲಡ್ ಅರೇಂಜ್ ಮಾಡಿಕೊಡೋಕ್ಕಾಗತ್ತಾ ಅಂತ ತಕ್ಷಣ ಅವರು ಕೂಡ 10 ನಿಮಿಷದಲ್ಲಿ ಆಯಿತು ಸರ್, ನಾವು ಪಾರ್ಟಿ ಹೋಗಿ ಇಸ್ಕೊಂಬರ್ರಿ ಅಥವಾ ನಮ್ಮಿಂದಲೇ ಯಾರನ್ನಾರು ಕಳಿಸ್ತೀವಿ ಅಂದಾಗ ಅವ್ರ ಪಾರ್ಟಿಯವರೇ ಹೋಗಿ ನಾವೇ ಇಸ್ಕೊಂಬರ್ತೀವಿ ಅಂತೇಳಿ ಬ್ಲಡ್ ಇಸ್ಕೊಂಬಂದರು. ಅವ್ರದ್ದು ಬ್ಲಡ್ ಎಲ್ಲ 3-4 ಗಂಟೆಗೆ ಬ್ಲಡ್ ರೆಡಿ ಆಯಿತು. 5-5ವರೆಗೆ ಆ ಎಮ್ಮನಿಗೆ ಸುಸೂತ್ರವಾಗಿ ಸಿಸೇರಿಯನ್ ಆಪರೇಷನ್ ಆಯಿತು. ಒಂದು ಹೆಣ್ಣು ಮಗುಗೆ ಜನನ ಆಯಿತು. ಆಮೇಲೆ ಆ ಮಗು ಕೂಡ ಅವರಿಗೆ ಒಂದು ಆ್ಯಂಟಿ-ಡಿ ಇಂಜೆಕ್ಷನ್ ಅಂತ ಬೇಕಾಗುತ್ತೆ, ಅದು ಬಿ ಪಾಸಿಟಿವ್ ಇದೆ ಮಗು. ಸೊ ಆ ಮಗುಗೆ ನಮ್ಮ ಆಸ್ಪತ್ರೆಯಲ್ಲೇ ಸುಮಾರು 2,800 ರೂಪಾಯಿ ಖರ್ಚಾಗುತ್ತೆ. ಆ ಇಂಜೆಕ್ಷನ್ ಕೂಡ ನಾವು ಸರ್ಕಾರಿ ಸೌಲಭ್ಯದಲ್ಲೇ ತರಿಸ್ಕೊಟ್ಟಿದ್ದೀವಿ. ಸೊ ಆ ತಾಯಿಗೆ ಸಂಪೂರ್ಣವಾಗಿ ಉಚಿತ ಚಿಕಿತ್ಸೆ ಮಾಡಿದ ಒಂದು ತೃಪ್ತಿ ನನಗೂ ಇದೆ. ಆ ರೋಗಿಗಳು ಕೂಡ ನಮ್ಮ ಆಸ್ಪತ್ರೆ ನೋಡಿ ಖುಷಿ ಪಟ್ಟಿದ್ದಾರೆ. ಧನ್ಯವಾದ.